ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ದೇವಿಯ 6ನೇ ಅವತಾರ ಕಾತ್ಯಾಯನಿ ದೇವಿಯ ಬಗ್ಗೆ ತಿಳಿಸಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಆದಿಮಾಯೆಯ 7ನೇ ಅವತಾರ ಕಾಳರಾತ್ರಿ ದೇವಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಕಪ್ಪು ಮೈಬಣ್ಣವನ್ನು ಹೊಂದಿರುವ ಹರಡಿರುವ ಕೇಶರಾಶಿ, 3 ಕಣ್ಣುಗಳು, 4 ಕೈಗಳನ್ನು ಹೊಂದಿರುವ ಕಾಳರಾತ್ರಿ ಭಯಂಕರವಾದ ರೂಪವನ್ನು ಹೊಂದಿದ್ದರೂ ಸಹ ಈಕೆಯನ್ನು ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಬದುಕಿನ ಅಂಧಕಾರ ಹಾಗೂ ಅನಾರೋಗ್ಯವನ್ನು ದೂರ ಮಾಡಿ ಶಾಂತಿ ಹಾಗೂ ಧೈರ್ಯವನ್ನು ತುಂಬಿಸುತ್ತಾಳೆ. ವಿಶೇಷ ವರವನ್ನು ಹೊಂದಿದ್ದ ರಕ್ತಬೀಜಾಸುರನನ್ನು ಯಾವ ದೇವತೆಗಳಿಂದಲೂ ವಧಿಸಲು ಸಾಧ್ಯವಾಗುವುದಿಲ್ಲ. ಆತನ ಮೈಯಿಂದ ಒಂದು ಹನಿ ರಕ್ತ ಬಿದ್ದಾಗಲೂ ಮತ್ತೊಂದು ರಾಕ್ಷಸ ಹುಟ್ಟಿ ಬರುತ್ತಿದ್ದ. ಆ ಸಂದರ್ಭದಲ್ಲಿ ದುರ್ಗಾದೇವಿಯು ಕಾಳರಾತ್ರಿಯ ಅವತಾರ ತಾಳಿ ಆತನ ಒಂದು ಹನಿ ರಕ್ತ ಕೂಡ ನೆಲಕ್ಕೆ ಬೀಳದಂತೆ ನಾಲಗೆಯನ್ನು ಹೊರಚಾಚಿ ಆತನ ರಕ್ತವನ್ನೆಲ್ಲ ಕುಡಿಯುತ್ತಾಳೆ. ಆಕೆಯ ರಕ್ತದಾಹ ಕಡಿಮೆಯಾಗದಿದ್ದಾಗ ಎದುರಿಗೆ ಸಿಕ್ಕ ದೇವತೆಗಳನ್ನು ಸಹ ಅಟ್ಟಾಡಿಸಿಕೊಂಡು ಬಂದಾಗ ಶಿವನು ಆಕೆ ಬರುವ ದಾರಿಯಲ್ಲಿ ಮಲಗುತ್ತಾನೆ. ಶಿವನ ಎದೆಗೆ ತನ್ನ ಕಾಲು ತಾಗಿದ ತಕ್ಷಣ ತನ್ನ ಗಂಡನ ಸ್ಪರ್ಶದಿಂದ ನಾಚಿ ನೀರಾಗಿ ಸಹಜ ಸ್ಥಿತಿಗೆ ಬರುತ್ತಾಳೆ. ಕಾಳರಾತ್ರಿ ದೇವಿಯ ಸಂಪೂರ್ಣ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.